ಕರ್ನಾಟಕ ಕಂಡ ಖ್ಯಾತ ಸಿನಿಮಾ ನಿರ್ದೇಶಕ ಓಂ ಪ್ರಕಾಶ್ ರಾವ್ ರವರು ಇವತ್ತು ಯಾವುದೋ ಒಂದು ಯೂಟ್ಯೂಬ್ ಇಂಟರ್ವ್ಯೂನಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಕೀರ್ತಿ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲಿಲ್ಲ, ಅವನ ಆಟಿಟ್ಯೂಡ್ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಅವನ ಕಿರಿಕೀರ್ತಿ ಸಿನಿಮಾದಿಂದ ಹೊರಗಡೆ ಇಟ್ಟೆ ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ವಿಡಿಯೋನ ಕೆಲವರು ಈಗ ಶೇರ್ ಮಾಡಿಕೊಂಡು ಏನು ಕೀರ್ತಿ ನಿನ್ನ ಬಾಳು ಬದುಕು ಅಂತೆಲ್ಲ ಅವ್ರವ್ರ ಹೊಟ್ಟೆ ತುಂಬಿಸ್ಕೊತಾವ್ರೆ. ರೆಸ್ಪೆಕ್ಟೆಡ್ ಓಂ ಪ್ರಕಾಶ್ ರಾವ್ ಸರ್ ಅವರೇ, ಸಿನಿಮಾ ಯಾಕೆ ನಿಂತು ಹೋಯ್ತು? ನಾನು ಯಾಕೆ ಸಿನಿಮಾದಿಂದ ಹೊರಗಡೆ ಬಂದೆ? ಮೊದಲ ಹೀರೋಯಿನ್ ಸಿನಿಮಾದಿಂದ ಯಾಕೆ ಹೊರಗಡೆ ಹೋದ್ಲು? ಫೋಟೋಶೂಟ್ ದಿನ ಏನಾಯ್ತು? ಬಿಗ್ ಬಾಸ್ ಮೈಸೂರು ಇವೆಂಟ್ ದಿನ ಏನ್ ಗಲಾಟೆ ಆಯ್ತು? ಅಲ್ಲಿಂದ ಫಸ್ಟ್ ಹೀರೋಯಿನ್ ಯಾಕೆ ಬಿಟ್ಟು ಹೋದ್ಲು? ಆಮೇಲೆ ಸೆಕೆಂಡ್ ಹೀರೋಯಿನ್ ಹೆಂಗ್ ಸೆಲೆಕ್ಟ್ ಆದ್ಲು? ಮೈಸೂರಲ್ಲಿ ಸ್ಕ್ರಿಪ್ಟಿಗೆ ಅಂತ ರೂಮ್ ಹಾಕಿದ್ರಲ್ಲ, ಅದಾದ್ಮೇಲೆ ಸೆಕೆಂಡ್ ಹೀರೋಯಿನ್ ಯಾಕೆ ಸಿನಿಮಾದಿಂದ ಬಿಟ್ಟು ಹೋದ್ಲು? ಆಮೇಲೆ ನಾನು ನಿಮಗೆ ಏನು ಹೇಳ್ಬಿಟ್ಟು ಬಂದೆ? ಸಿನಿಮಾದಿಂದ ಕಿರಿಕೀರ್ತಿ ಯಾಕೆ ಹೊರಗೆ ಬಂದ? ಇದನ್ನೆಲ್ಲ ಡಿಸ್ಕಸ್ ಮಾಡಕ್ ಬೇಕಾದ್ರೆ ಒಂದ್ಸಲಿ ಕೂತ್ಕೊಳ್ಳೋಣ, ನೇರ ಲೈವ್ ಅಲ್ಲೇ. ಅವಾಗ ಡಿಸ್ಕಸ್ ಮಾಡೋಣ ಸಿನಿಮಾದಲ್ಲಿ ಯಾರು ಸಿನಿಮಾ ಬಿಟ್ಟು ಹೊರಗಡೆ ಬಂದ್ರು, ಯಾರು ಸಿನಿಮಾದಿಂದ ಯಾರನ್ನ ಹೊರಗಡೆ ಹಾಕಿದ್ರು, ಸಿನಿಮಾ ಯಾಕೆ ನಿಂತು ಹೋಯ್ತು, ಸಿನಿಮಾದಲ್ಲಿ ಯಾಕೆ ಹೀರೋಯಿನ್ಗಳು ಪದೇ ಪದೇ ಚೇಂಜ್ ಆದ್ರು, ಇವೆಲ್ಲ ಡಿಸ್ಕಸ್ ಮಾಡೋಣ. ಐ ಆಮ್ ಓಪನ್. ಯಾಕಂತಂದ್ರೆ ಮುಂಚೆ ಯಾರು ಏನ್ ಮಾತಾಡಿದ್ರು ನಾನು ರಿಪ್ಲೈ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ಕೀರ್ತಿ ಇನ್ನೂ ಕುಗ್ಗೋಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಕೆಲವು ಸಲ ಸತ್ಯ ಹೇಳ್ಬೇಕಲ್ವಾ? ಸೊ ಸತ್ಯ ಹೇಳಕ್ ನಾನು ರೆಡಿ ಇದ್ದೀನಿ. ಇಲ್ಲಿ ತನಕ ಓಂ ಪ್ರಕಾಶ್ ರಾವ್ ಸರ್, ನಾನು ಇದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ಎಲ್ಲೂ ಮಾತಾಡಿಲ್ಲ. ನೀವು ಸ್ಟಾಪ್ ಮಾಡಿದ್ವಿ. ಅದಾದ್ಮೇಲೆ ಇನ್ಫ್ಯಾಕ್ಟ್ ನಾನೇ ನಿಮಗೆ ಫೋನ್ ಮಾಡಿಯೋ ಮಾತಾಡಿದ್ದೆ. ಹೇಗಿದ್ದೀರಾ ಸರ್, ಆರಾಮ, ಚೆನ್ನಾಗಿದ್ದೀರಾ ಅಂತ ನಾನೇ ನಿಮಗೆ ಫೋನ್ ಮಾಡಿಯೋ ಮಾತಾಡಿದ್ದೆ, ನಿಮಗೆ ನೆನಪಿದ್ರೆ. ಆಯ್ತಾ? ಇವಾಗ ನೀವು ನನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ಸರಿ ಬನ್ನಿ, ಬೇಕಾದ್ರೆ ಎದುರ ಬದ್ರ. ಇವಾಗ ನಿಮ್ ಕೀರ್ತಿ ಅನ್ನೋ ಹೆಸರಲ್ಲೇ ನೀವು ಸಿನಿಮಾ ಮಾಡ್ತಾ ಇದ್ದೀರಿ, ಸಿನಿಮಾ ಕಂಪ್ಲೀಟ್ ಆಗಿದೆ, ಓಕೆ. ನೀವು ಅದನ್ನ ಪ್ರಮೋಷನ್ ಬಳಸ್ಕೋತೀರಾ, ಬಳಸ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಯಾರ ಬಗ್ಗೆನಾದ್ರೂ ಬೆಟ್ ಮಾಡಬೇಕಾದ್ರೆ ಒಂದ್ಸಲಿ ಯೋಚನೆ ಮಾಡಿ ನೀವು ಏನ್ ಮಾಡಿದ್ರಿ ಅಂತ, ಓಕೆ? ಇಲ್ಲಾಂದ್ರೆ ಇಷ್ಟು ಧೈರ್ಯವಾಗಿ ನಾನು ವಿಡಿಯೋ ಮಾಡಲ್ಲ. ಅಲ್ವಾ ಓಂ ಪ್ರಕಾಶ್ ಸರ್? ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ, ಕಿರಿಕೀರ್ತಿ ಸಿನಿಮಾಗೆ.